ಉಡುಪಿ ಅಂದ್ರೆ ನೆನಪಾಗೋದು ಪ್ರವಾಸಿ ತಾಣ, ದೇವಾಲಯಗಳ ನಾಡು. ಇದರ ಜೊತೆಗೆ ಕರಾವಳಿಯ ರುಚಿಕರ ಖಾದ್ಯ ತಿನಿಸು ಬ್ರಹ್ಮಾವರದಲ್ಲಿ ಶುಭಾರಂಭಗೊಂಡಿದೆ. ಅಂತಾರಾಷ್ಟ್ರೀಯ ಮಟ್ಟದ ತಿಂಡಿ ತಿನಿಸುಗಳ ಹೋಟೆಲ್ ಬಗ್ಗೆ ಒಂದು ವರದಿ ನೋಡೋಣ. ಕರಾವಳಿಗೆ ಬಂದ್ರೆ ಸಾಕು, ಬೀಚ್ ಜಲಪಾತ ನೋಡೋದೇ ಅಂತ. ಅದರ ಜೊತೆಗೆ ಕರಾವಳಿಯ ಖಾದ್ಯ ಸೇವಿಸೋದು ಪ್ರವಾಸಿಗರಿಗೆ ಅಚ್ಚುಮೆಚ್ಚು. ತಾಜಾ ಮೀನು, ವಿವಿಧ ಬಗೆಯ ಮಾಂಸಾಹಾರಿ ಖಾದ್ಯಗಳು, ಆಹಾ ಸ್ವರ್ಗ. ಉಡುಪಿ ಮಂಗಳೂರು ಜನತೆಗೆ ಗಲ್ಫ್ ರಾಷ್ಟ್ರಗಳ ಖಾದ್ಯವನ್ನ ಸವಿಯಲು ಸುಸಜ್ಜಿತ ಹೋಟೆಲ್ ಉಡುಪಿಯಲ್ಲಿ ಆರಂಭವಾಗಿದ್ದು, ಬ್ರಹ್ಮಾವರದ ಹೃದಯ ಭಾಗದಲ್ಲಿ ಗ್ರಾಹಕರಿಗೆ ಸದುಪಯೋಗ ಆಗುವಂತೆ ನಿರ್ಮಾಣಗೊಂಡಿದೆ. ಹೌದು, ಬ್ರಹ್ಮಾವರದ ರಾಷ್ಟ್ರೀಯ ಹೆದ್ದಾರಿ 66ರ ಸಮೀಪದಲ್ಲಿರುವ ಫಾರ್ಚೂನ್ ಪ್ಲಾಜಾ ಹೋಟೆಲ್ನಲ್ಲಿ ನೂತನವಾಗಿ ಆರಂಭಿಸಿದ್ದ ಫ್ರೆಡ್ಡಿಸ್ ರೆಸ್ಟೋ ಕೆಫೆ ಉದ್ಘಾಟನೆಗೊಂಡಿದೆ. ಪ್ರತಿಷ್ಠಿತ ದುಬೈ ಫಾರ್ಚೂನ್ ಗ್ರೂಪ್ ಹೋಟೆಲ್ಸ್ನಿಂದ ಇದೀಗ ಬ್ರಹ್ಮಾವರದಲ್ಲಿ ಆರಂಭಿಸಿದ್ದ 9ನೇ ಸ್ಪೋರ್ಟ್ಸ್ ಲಾಂಚ್ ಇದಾಗಿದೆ. ಕೆಫೆ ಎಲ್ಇಡಿ ವಾಲ್, ಡಿಜೆಯನ್ನ ಒಳಗೊಂಡಿದ್ದು ಬಿಲಿಯಾರ್ಡ್ಸ್ ವ್ಯವಸ್ಥೆಯಿಂದ ಕೂಡಿದೆ. ಕನ್ನಡದ ಖ್ಯಾತ ಚಲನಚಿತ್ರ ನಟ ರಿಷಬ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಬಿಗ್ ಬಾಸ್ ವಿಜೇತ ಶೈನ್ ಶೆಟ್ಟಿ ರಿಬ್ಬನ್ ಕತ್ತರಿಸುವ ಮೂಲಕ ಫ್ರೆಡ್ಡಿಸ್ ರೆಸ್ಟೋ ಕೆಫೆಯನ್ನ ಉದ್ಘಾಟಿಸಿದ್ರು. ಬಳಿಕ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಲಾಡಿ ಶ್ರೀನಿವಾಸ ಶೆಟ್ಟಿ, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಉದ್ಯಮಿ ಗುರ್ಮೆ ಸುರೇಶ್ ಶೆಟ್ಟಿ, ಉಜ್ವಲ್ ಡೆವಲಪ್ಮೆಂಟ್ನ ಪ್ರವರ್ತಕ ಪುರುಷೋತ್ತಮ್ ಪಿ ಶೆಟ್ಟಿ ದೀಪ ಪ್ರಜ್ವಲಿಸಿ ಶುಭ ಹಾರೈಸಿದ್ರು. ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಇದೆ. ದುಬೈಯಲ್ಲಿ ಯಶಸ್ವಿ ಲಾಂಚ್ ಉದ್ಯಮದ ಮೂಲಕ ಹೆಸರು ಗಳಿಸಿದ್ದ ಸಂಸ್ಥೆ ಭಾರತದಲ್ಲಿ ಮೊದಲ ಬಾರಿಗೆ ಕರಾವಳಿಯ ಜನತೆಗೆ ತನ್ನದೇ ಆದ ವಿಶೇಷ ಅಂತಾರಾಷ್ಟ್ರೀಯ ವೈವಿಧ್ಯಮಯ ಖಾದ್ಯಗಳನ್ನ ಉಣಬಡಿಸಲಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಇವತ್ತು ನಾವು ಈ ಬ್ರಹ್ಮಾವರ ಅಂತ ಒಂದು ಊರಿನಲ್ಲಿ ಈ ಫ್ರೆಡಿಸ್ ಅಂತ ರೆಸ್ಟೋರೆಂಟ್ ಅನ್ನು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ, ಇದೊಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ನಾನು ದುಬೈಯಲ್ಲಿ ಆಲ್ರೆಡಿ ಇದನ್ನು 8 ಬ್ರ್ಯಾಂಚ್ ಆಲ್ರೆಡಿ ಇದೆ. ಇದನ್ನು ಇವತ್ತು 9ನೇ ಬ್ರ್ಯಾಂಚ್ ಆಗಿ ಇಲ್ಲಿ ಮಾಡ್ತಾಯಿದ್ದೇನೆ. ಇದರಲ್ಲಿ ಮೇಯ್ನ್ ಅಂತ ಹೇಳಿದ್ರೆ ನಮ್ಮ ಗೆಸ್ಟ್ ನಾವು ಯಾರನ್ನ ಇಲ್ಲಿ ಕರಿತೇವೆ ಅಂತ ಹೇಳಿದರೆ ಯಂಗ್ಸ್ಟರ್ಸ್, ಹಾಗೆ ಫ್ಯಾಮಿಲಿ ಅಟ್ಮಾಸ್ಫಿಯರ್, ಇಂಟರ್ನ್ಯಾಷನಲ್ ಕುಜಿನ್ ಕೊರ್ದು, ಮತ್ತು ಮೇಯ್ನ್ ನಮ್ಮ ಇಂಟರ್ನ್ಯಾಷನಲ್ ಫ್ರೆಡಿಸ್ ಸ್ಪೋರ್ಟ್ಸ್ ಬಾರ್ ಇದೆ. ಆ್ಯಕ್ಚುಲಿ ಇದು ನಮ್ಮ ರೆಸ್ಟೋ ಕೆಫೆ ಅಂತ ಲೈಸೆನ್ಸ್ ಇದೆ. ಈಗ ದುಬೈ ಆಲ್ರೆಡಿ ಇದು ಒನ್ ಆಫ್ ದಿ ಬೆಸ್ಟ್ ಪಾಪ್ಯುಲರ್ ರೆಸ್ಟೋರೆಂಟ್. ಸೊ ಎಂಕಲ್ನ ಊರ್ದಕ್ಕಲು ಕುಡ್ಲಡದ ಕುಂದಾಪುರದ ಮಟ್ಟ ಏರ್ಲ ಬತ್ತಂದ ಒಂದು ಇಂಟರ್ನ್ಯಾಷನಲ್ ನಮ್ಮ ಕೋಸ್ಟಲ್ ಫುಡ್ ಒಟ್ಟಿಗೆ ಒಂದು ಇಂಟರ್ನ್ಯಾಷನಲ್ ಫುಡ್ ಕೊರಪಿನ ಒಂಜಿ ರೆಸ್ಟೋರೆಂಟ್ ಫ್ರೆಡಿಸ್ ಅಂಚಾದಿಯಾನ ಎನ್ನ ಊರೊಡಿ ಒಂಜಿ 50% ಇಟಲ್ಲಿ AC ಉಂಡು ಉಲೈ, ಅಬ್ಸಲ್ಯೂಟ್ಲಿ ನೋ ಸ್ಮೋಕಿಂಗು. ಪಿದೈ ನಮ್ಮ ಔಟ್ಸೈಡ್ ಮಲ್ತಾ ಅವು ಐಟ್ ಸ್ಮೋಕಿಂಗ್ ಅಲೌಡ್ ಉಂಡು, ಬಟ್ ಇಟ್ ಇಸ್ ಓಪನ್ ಏರ್. ಫಾರ್ಚೂನ್ ಪ್ಲಾಜಾ ಹೋಟೆಲ್ನಲ್ಲಿ ಈಗಾಗಲೇ ಕೆಫೆ, ರೆಸ್ಟೋರೆಂಟ್, 23 ಸಂಪೂರ್ಣ ಹವಾ ನಿಯಂತ್ರಿತ ರೂಮ್ಗಳು ಲಭ್ಯವಿದೆ. ನಮ್ಮ ಹೋಟೆಲ್ನ ಸೇವೆಯ ಬಗ್ಗೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗ್ರಾಹಕರ ಖುಷಿಯೇ ನಮ್ಮ ಮುಖ್ಯ ಧ್ಯೇಯವಾಗಿದೆ ಎಂದು ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಸೊ ಟೋಟಲಿ ಓವರ್ ಆಲ್ ಇಟ್ ಇಸ್ ಅ ಫ್ಯಾಮಿಲಿ ರೆಸ್ಟೋರೆಂಟ್, ಬಟ್ ಸಮ್ ಡಿಫರೆಂಟ್ ಕೈಂಡ್ ಆಫ್ ಫುಡ್. ಅಂಚಾದಿಯಾನು ಬ್ರಹ್ಮಾವರ ಇದು ಮಲ್ತೆ. ಸೊ ಮೈನ್ ಅಟ್ರಾಕ್ಷನ್ ಇನ್ ಕ್ರೌಡ್ ಪಂಡ ಲಿಟಲ್ ಬಿಟ್ ಆಫ್ ಹೈ ಕ್ರೌಡ್ means somebody educated people who knows about the sports, either cricket or football. So that's why my intentions of youngsters should come and sit and watch in the big screen like stadium atmosphere. That is our main intention. So ಬೊಕ್ಕೊಂದು ವಿಷಯ ಏನಪ್ಪ ಅಂದಾಗ, ಈ ನಮ್ಮ ಊರುಡು ಪೂರ ಮಾತ್ರಲಾಗ ಇಂಟರ್ನ್ಯಾಷನಲ್ ಜನ ಉಳ್ಳೇರು. ದುಬೈ ಡಿಪ್ಪನಾಗ ಆವಡು, ಬಾಂಬೆ ಡಿಪ್ಪನ ಆವಡು, ಬೇರೆ ಕಂಟ್ರಿದಾಗ ಊರಿಗೆ ಬಂದಾಗ ಆ ಕಡೆ ಕುಲ್ಲರೆ ಒಂದು 8 ಜಾಯಿಂಟ್ ಬೋರ್ಡು, ಒಂದು ಕ್ಲೀನ್ ಇಪ್ಪುನ ನೀಟ್ ಅಟ್ಮಾಸ್ಫಿಯರ್ ಇಪ್ಪನ ಬೋರ್ಡು. ನಮ್ಮ ಓಪನ್ ಸ್ಪೇಸ್ ಕುಲ್ಲಿನ ಒಂದು ಜಾಗ ಮಲ್ತು ಈ ರೆಸ್ಟೋರೆಂಟ್ ಏನು ಮಲ್ತೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಫ್ರೆಡೀಸ್ ನಮ್ಮ ಊರಲ್ಲಿ ఇప్పుడు ಒಂದು ಆಸೆಯಾದ ಮಲ್ತೆ ಅನ್ನು ಅಂಚಾದು ಮಾತಾಡಲೇ ಅವೇ ಪನ್ಪುನೆಯನ್ನು ನಿಖಲ್ ಪೂರ ಬಲ್ಲೆ ನಮ್ಮ ಫುಡ್ ಒಂದು ಟೇಸ್ಟುಲೆ ಅಟ್ಮಾಸ್ಫಿಯರ್ ಎಂಜಾಯ್ ಮಾಡ್ತಲೆ. ಒಟ್ಟಿನಲ್ಲಿ ಇಂತಹ ಪ್ರತಿಷ್ಠಿತ ಹೋಟೆಲ್ಗಳು ಉಡುಪಿ ಜಿಲ್ಲೆಗೆ ಮೆರುಗು ನೀಡುತ್ತಿದೆ. ಮಂಗಳೂರು ಉಡುಪಿ ಜನತೆ ಸದ್ಯ ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕಾಗಿದೆ. ಸುವರ್ಣ, ನವಕುಡ್ಲ ನ್ಯೂಸ್, ಉಡುಪಿ.